ಜೆಸಿ ಮಂಗಳ ಗಂಗೋತ್ರಿ ವತಿಯಿಂದ ರೈತರಿಗೆ ಮಾಹಿತಿ ಹಾಗೂ ಕೃಷಿ ಸಾಧಕರಿಗೆ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ಸ್ ಪುರಸ್ಕಾರ ಕಾರ್ಯಕ್ರಮ ಅಸೇಗುಳಿಯಲ್ಲಿ ನಡೆಯಿತು. ಜೆಸಿ ರಾಷ್ಟ್ರೀಯ ಪೂರ್ವ ಉಪಾಧ್ಯಕ್ಷ ಅನಿಲ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರೈತರು ದೇಶದ ಬೆನ್ನೆಲುಬು. ಈ ವಿಚಾರ ವೇದಿಕೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಕೊರೋನಾ ಸಂದರ್ಭದಲ್ಲೂ ರೈತರು ತಮ್ಮ ಕಾಯಕ ಮುಂದುವರಿಸುವ ಮೂಲಕ ಪರಿಸರದ ಸಮತೋಲನ ರಕ್ಷಿಸುವ ಕೆಲಸ ಮಾಡಿದ್ದು ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ರೈತರಂತೇಳಿ ನಮ್ಮ ಬೆನ್ನೆಲುಬು. ಎಲ್ಲರೂ ಹೇಳ್ತಾರೆ ಈ ಒಂದು ಎಲ್ಲ ಬಿಲ್ಡಿಂಗ್ ಬರಲಿಕ್ಕೆ ಇರುವ ಜಾಗ ಎಲ್ಲ ಮಾರಿ ಹೋಗ್ತಾರೆ. ಬಟ್ ಈಗಿನ ಮೊನ್ನೆ ಕೊರೋನಾ ಟೈಮಲ್ಲಿ ಆಕ್ಸಿಜನ್ಗೆ ಬೇಕಾದರೆ ರೈತರು ನಮ್ಮ ಅಡಿಗೆ ಇದು ಮಾಡಲಿಲ್ಲದ್ರೆ ಗಿಡ ಬೆಳೆಸಿದ್ರೆ ಮರ ಏನು ಮಾಡಲಿಲ್ಲದ್ರೆ ನಮಗೆ ಆಕ್ಸಿಜನ್ನೇ ಇಲ್ಲ. ಅದಕ್ಕೆ ನಾವು ಯಾವಾಗ ಎಲ್ಲ ಕಡೆ ಹೋದಾಗ ನಾವು ಮೇನ್ ಥಿಂಗ್ ಎನ್ವೈರ್ಮೆಂಟಲ್ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಈ ಎನ್ವೈರ್ಮೆಂಟಲ್ ಯಾರು ಅದು ನಾಶ ಮಾಡ್ತಾರ, ಅದು ಪೊಲಿಟಿಕಲಿ ಆಗಿರ್ಬೋದು ಅಥವಾ ತಮ್ಮ ಗೇನಿಗೆ ಅದು ಸೆಕೆಂಡ್ರಿ. ನಾನು ಅದಕ್ಕಿಂತ ಹೇಳಲಿಕ್ಕೆ ಹೋಗೋದಿಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಜನಗಳ ಬಗ್ಗೆ ಅವ್ರು ಹೇಗೆ ಥಿಂಕ್ ಮಾಡ್ತಾರಂತ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಲಿಲ್ಲಿ ಪಾಯ್ಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ರೈತರು ಹೊಲಕ್ಕೆ ಇಳಿಯದಿದ್ರೆ ಜನರು ಹಸಿವಿನಿಂದ ಸಾಯಬೇಕಾಗಬಹುದು. ಆದರೆ ಎಷ್ಟೇ ಕೆಲಸ ಮಾಡಿದ್ರೂ ಆರ್ಥಿಕವಾಗಿ ಹಿಂದುಳಿದೇ ಇದ್ದಾರೆ. ಇದು ರೈತನ ಸಂಕಷ್ಟಕ್ಕೆ ಸಾಕ್ಷಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಆದಾಯ ತರುವಂತಹ ಪರ್ಯಾಯ ಬೆಳೆ ಎತ್ತಲು ಮುಖ ಮಾಡಬೇಕು. ಈ ವಿಚಾರದಲ್ಲೂ ಗೊಂದಲ, ಆತಂಕ ಬೇಡ ಎಂದು ಹೇಳಿದರು. ಕೃಷಿಯವರು ಎಷ್ಟು ದುಡಿತಾರೆ, ಅವರ ಚಲನವಲನ ಇಲ್ಲಿ ಬಂದಾಗ ನಮಗೆ ಗೊತ್ತಾಗ್ತದೆ. ದುಡಿದದ್ದು ನಮಗೆ ಗೊತ್ತಾಗುದಿಲ್ಲ. ನಮಗೆ ತಿನ್ನುವಾಗ ನಾವು ಗಟ್ಟಿಮುಟ್ಟಾಗಿದ್ದೇವೆ. ದುಡ್ದವರು ಯಾವ ರೀತಿ ದುಡಿದಿದ್ದಾರೆ ಮೇಡಮ್ ಅವರು ಹೇಳಿದ್ರು. ಇವನೇ ನೋಡಿ ಅನ್ನದಾತ ಅಂತ. ನಾವು ಸಣ್ಣದಿರುವಾಗ ಪ್ರೈಮರಿಯಲ್ಲಿ ನಮಗೆ ಹಾಡಿದ್ದು ಇವನೇ ನೋಡಿ ಅನ್ನದಾತ, ಹೊಲವ ದುಡಿಯುವ ದುಡಿಮೆನು ಅಂತೇಳಿ. ಆ ಥರ ದುಡಿತಾರೆ. ಹಾಗೆಯೇ ಎಲ್ಲ ರೀತಿಯ ಕೃಷಿಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಕೃಷಿ ಮಾಡಲಿಕ್ಕೆ ಹೋಗಿ ನಾವು ಕೈ ಸುಟ್ಟುಕೊಂಡು ಅಂತ ಆ ಥರ ತಲೆಗೆ ಬರಬಾರ್ದು. ಕೃಷಿಯಿಂದ ಉತ್ತಮ ಆದಾಯ ಕೂಡ ಇದೆ, ಅದನ್ನು ಮುಂದುವರಿಸಿಕೊಂಡು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ರಾಜೀವ್, ಸತೀಶ್ ಕೈರಂಗಳ, ಶೇಖರ್ ಗಟ್ಟಿ, ಡೆನ್ಸಿಲ್ ಡೇಸಾ, ಹರ್ಬರ್ಟ್ ಡಿಸೋಸಾ, ಸುಜತ್ ಕುಲಾಲ್, ಅಬ್ದುಲ್ ಕರೀಂ, ಯಾಕೂಬ್, ರಾಮಕೃಷ್ಣ ಸನಿಲ್, ಮಹಾಬಲ ಪೂಂಜಾ ಅವರನ್ನು ಸನ್ಮಾನಿಸಲಾಯಿತು. ಜೆಸಿ ಅಧ್ಯಕ್ಷ ಫ್ರಾಂಕ್ಲಿ ಫ್ರಾನ್ಸಿಸ್ ಕುಟಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ತೋಟಗಾರಿಕೆ ಇಲಾಖೆಯ ಸಹಾಯಕ ಮಹೇಶ್ ಎನ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲಿಮರ್, ಜೆಸಿ ವಲಯ ಸಂಯೋಜಕ ಬಾದುಷಾ ಸಾಂಬರ್ತೋಟ, ಸಲಹೆಗಾರರಾದ ಆನಂದ್ ಕೆ ಅಸೈಗೋಳಿ, ಪವಿತ್ರ ಗಣೇಶ್, ಡಿ ಗ್ರೂಪ್ ಸರ್ಕಾರಿ ನೌಕರರ ಸಂಘದ ಮಾಜಿ ಕಾರ್ಯದರ್ಶಿ ಸಿರಿಲ್ ರಾಬರ್ಟ್ ಮೊದಲಾದವರು ಉಪಸ್ಥಿತರಿದ್ದರು.